ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ನಮಸ್ಕಾರ. ಉಲ್ಲಾಲದ ಜನಮನ ಸಂಗಾತಿಯಾದ ನಿಖಿಲಿ ಮೋಕೆಡು ಬುಲೆಪ್ಪಾದು 17ನೇ ವರ್ಷಡು ದುಂಬರಿಯೊಂದು ಉಪ್ಪುನ ಹೊಸ ಕುರಲದ ಇನಿತ್ತ ಸುದ್ದಿಗೊಂಚರಿಗೆ ಸ್ವಾಗತ. ಇತ್ತೆ ಇನಿತ್ತ ಸುದ್ದಿದ ತಿರಲ್ಲೇನು ಕೇಳಿ. ಕೋಣಾಜೆ ಕಲ್ಲಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ 5ನೇ ವರ್ಷದ ಯಕ್ಷಗಾನ ಸೇವೆ, ಬೊಳ್ಳಿ ಕಿರೀಟ ಸಮರ್ಪಣೆ, ಮೆರವಣಿಗೆ, ಮಹಾಪೂಜೆ, ಸರ್ವಧರ್ಮ ಸಮನ್ವಯ ಲೇಸು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವಧಿ ಉತ್ಸವ, ಶ್ರೀ ಕಲ್ಲುರ್ಟಿ ಕಲ್ಕುಡ ಗುಲಿಗ ದೈವಲೆದ ಕೋಲ ಸೇವೆ. ಮಂಜೇಶ್ವರ ಪಾವೂರು ಪೊಯ್ಯೆ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಯಕ್ಷಗಾನ ಕಲಾ ಸಂಘದ ವರ್ಷಾವಧಿ ಉತ್ಸವ, ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಕಿನ್ಯ ಶಾಂತ್ಯಗಡದ ಗುತ್ತು ಶ್ರೀ ಮಲರಾಯ ಬೊಕ್ಕ ಪರಿವಾರ ದೈವಲೆದ ಪ್ರತಿಷ್ಠಾ ಕಲಶಾಭಿಷೇಕ, ಪುಗರ್ತೆದ ಭಾಗವತೆಡೆದು ಗಾನ ವೈಭವ, ಸಾಂಸ್ಕೃತಿಕ ಕಾರ್ಯಕ್ರಮ. ಸುದ್ದಿ ತಿರ್ನ ಕಂತು ಕೊಡ್ತೀರು ಋಷಿ ಹಾರ್ಡ್ವೇರ್ ಎಂಪ್ಲಾಯ್. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಸುದ್ದಿಲದ ವಿವರ. ಕೊನಾಜೆ ಕಲ್ಲಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಮುಕ್ಕಲಿನ 5ನೇ ವರ್ಷದ ಯಕ್ಷಗಾನ ಸೇವೆ ಸಂದರ್ಭಡಿ ಬುಳ್ಳಿ ಕಿರೀಟ ಸಮರ್ಪಣೆ ಮೆರವಣಿಗೆ ಶ್ರೀ ನಾಗಬ್ರಹ್ಮ ದೇವಸ್ಥಾನಡಿ ಶ್ರೀದೇವಿಗೆ ಮಹಾಪೂಜೆ ಬೊಕ್ಕ ಸರ್ವಧರ್ಮ ಸಮನ್ವಯ ಧಾರ್ಮಿಕ ಸಭೆ ಲೇಸಿ ಬುಧವಾರ ಕಾಂಡೆ ನಡತ್ತಿಂದು. ಕೋಣಾಜೆ ಕಲ್ಲಿಮಾರ್ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಬೊಕ್ಕ ಸ್ವರ್ಣ ಮಹೋತ್ಸವ ಸಮಿತಿ ಮುಕ್ಲಿನ 5ನೇ ವರ್ಷದ ಯಕ್ಷಗಾನ ಸೇವೆ ಸಂದರ್ಭಡ್ ಬೊಳ್ಳಿ ಕಿರೀಟ ಸಮರ್ಪಣೆ ಮೆರವಣಿಗೆ ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಶ್ರೀದೇವಿಗೆ ಮಹಾಪೂಜೆ ಬೊಕ್ಕ ಸರ್ವಧರ್ಮ ಸಮನ್ವಯ ಧಾರ್ಮಿಕ ಸಭೆ ಲೇಸಿನ ಬುಧವಾರ ಕಾಂಡೆ ಅಟನೆ ಮಲ್ತಿತ್ತೇರು. ಸುರುಕು ಕೋಣಾಜೆ ಜಂಕ್ಷನ್ ಹಿಡಿದು ಬೊಳ್ಳಿ ಕಿರೀಟನು ಚೆಂಡೆ ಪ್ರದರ್ಶನದೊಟ್ಟಿಗೆ ಶ್ರೀ ನಾಗಬ್ರಹ್ಮ ಕ್ಷೇತ್ರ ಮುಟ್ಟ ಮೆರವಣಿಗೆ ಕೊಣತದು ಸಮರ್ಪಣೆ ಮಲ್ತೇರು.
ಸೇವೆ ಅಂತಿದ್ದೇವೆ ಆಗಲೇ ಮಾಂದ್ರೆಲ್ಲ ಆಯುರಾರೋಗ್ಯಗಳು ನನ್ನೆಲ್ಲ ಆಯುರಾರೋಗ್ಯಗೊಳ್ತು ಮಿತ್ತು ಅವು ನಿರಂತರವಾದ ಏತ ಶತಮಾನ ಕಾಲ ಆ ದೇವರ ಚಾಕರ್ಯಮ್ಮನ ಶಕ್ತಿನಾಗಲೇ ಮಾಂತರೆಗಳ ಕೊಳ್ಳೋಣ ಅಂಚನೆ ನಾರಾಯಣಾಯೇ ಸಮರ್ಪಯಾಮೇ ದಿವ್ಯಾ ಅವೆರ್ದು ಬೊಕ್ಕ ಶ್ರೀ ನಾಗಬ್ರಹ್ಮ ದೇವಸ್ಥಾನಡು ಅಪ್ಪೆ ಶ್ರೀದೇವಿಗೂ ಮಹಾಪೂಜೆ நடத்துண்டு. ಉಂದೇ ಪಡ್ತು ಅಠಣ ಮಲ್ತಿನ ಸರ್ವಧರ್ಮ ಸಮನ್ವಯ ಸಭೆಟ್ ಪಾಲ್ಪಡೇನ ಶ್ರೀ ಕ್ಷೇತ್ರ ಕಟೀಲದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಸ್ರನ್ಯರು ತುಡರ್ ಬೆಳಗಾದು ಪಿಂಗಾರ ಅರಲ್ಪಾದು ಕಾರ್ಯಕ್ರಮನ ಉದಿಪನ ಮಲ್ತದ ನಮ್ಮ ಉಲೈಡೊಪ್ಪುನ ಬೊಡ್ಚಾನಿನ ಚಟಲು ನಾಶ ಆವೋಡು ಧರ್ಮ ಬೆಳಗೋಡು ಸಮಾಜಡು ಐಕ್ಯತೆ ಮೂಡಾಡು ಪಂಡದು ಆಶುವಚನದ ಪಾತೆರ ಪಂಡಿರು ಕ್ಷೇತ್ರ ಭದ್ರೆ ಅದು ಉರಿದಂಡು ಅಂಚನೆ ಕಟೀಲ್ಲ ಆ ಕಾಲಡು ಮಲ್ಲ ಬಂಡೆಕಾಲ ಬರ್ತದೆ ಅಡ್ಡ ಉಂತೊಂಡಿಗೆ ಮಾತ ಸೊತ್ತುಲ ಕಟೀಲ್ದ ಪೂರ ಪೋತುಂಡು ರಡ್ಡು ಸೊತ್ತು ಉರಿದುಂಡು ಇತ್ತೆಲ್ಲ ಉಂಡು ಮಲ್ಲ ಕಲೆಂಬಿ ಕಟೀಲ್ದ ಅರಿಪಾಡು ಒಂಜಿ ಮಲ್ಲ ಕಲೆಂಬಿ ಉಂಡು ಮಧ್ಯಾಹ್ನ ಏರಾಣ ದುಂಬುಡು ಸುರುಟೆ ಪನ್ನೋಡು ಮಾತ್ರ ಒಣಸದ ಒಂದು ಪೂಜೆ ಅದು ಒಣಸು ಈ ಯಾಕೆ ಉಲ್ಲೇರಿಂದ ಸೇವಾದಾರ ನಾಲ್ಕು ಉಲ್ಲೇರಿನ ಸುರುಟು ಪಂಡ ಆಗಲಿ ಒಣಸು ಮಲ್ಪಣ ದುಂಬು ಪುರಾತನ ಕಾಲ ಡೈತ್ತನು ಐಗೆ ಸೇಸಾರಪ್ಪಣಂಜಿನಿ ಅರಿತ ಕಲೆಂಬಿ ಬೊಕ್ಕ ಕಟೀಲ್ ದೇವರ ಯಕ್ಷಗಾನದ ಪೆಟ್ಟಿಗೆ ರಡ್ಡು ಮಾತ ಕೊಡಿ ಮರದ ಇಟ್ಟು ಸುತ್ತುವರ ಒಂದಿತ್ತಂಡಿಗೆ ಇಂಜಿನೋ ಆ ಯಕ್ಷಗಾನ ಗೊಪ್ಪಣ ಒಂಜಿ ಮಹಿಮೆ ಇತ್ಪಣಂಜನೋ ಕ್ಷೇತ್ರ ಏನು ಐಕೆ ಬಣ್ಣಿ 1934 ಏಳಮ್ಮಾಪಣ ಬಣ್ಣದ ಅವನಗ ಏತಿ ಹಿರಿಮೆ ಓಡು ಮಲ್ಲ ಬಿನ್ನೆರಾದ ಪಾಲ್ಪಡೆಯಿನ ತೋಕ್ಕೋಟು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾನ ಯಕ್ಷಗಾನಡುಪುನ ಧರ್ಮದ ಸಂದೇಶನ ತಿಳಿಪಾದು ಆಶ್ವಚನ ಕೊರಿಯರು. ಚಿಂತನೆ ಏನಂದ್ರೆ ಪ್ರತಿ ಊರಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಹಳ್ಳಿಯಲ್ಲಿ ಈ ಯಕ್ಷಗಾನ ಬಯಲಾಟವಿರಲಿ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವಿರಲಿ, ಅಲ್ಲಿ ಎಲ್ಲ ಜಾಗದಲ್ಲಿ ಇಂತಹ ಒಂದು ಸರ್ವಧರ್ಮ ಸಮನ್ವಯ ನಡೆಯಲೇಬೇಕು. ಯಾತಕ್ಕೆಂದರೆ ಈ ಸರ್ವಧರ್ಮ ಸಮನ್ವಯ ನಡೆಯುವುದರಿಂದ ಅದರಲ್ಲಿ ಪಾಲ್ಗೊಳ್ಳುವ ಎಲ್ಲ ಅತಿಥಿಗಳಲ್ಲಿ ಒಂದು ರೀತಿಯ ಒಗ್ಗಟ್ಟು ಮೂಡಿ ಬರ್ತದೆ. ಅದರಲ್ಲಿ ಪಾಲ್ಗೊಳ್ಳುವ ಎಲ್ಲ ಜನರಲ್ಲಿ ಕೂಡ ಒಂದು ರೀತಿಯ ಒಗ್ಗಟ್ಟು ಮೂಡಿ ಬರ್ತದೆ. ಸರ್ವಧರ್ಮಗಳು ಖಂಡಿತವಾಗಿಯೂ ಒಟ್ಟಿಗೆ ಬರಬೇಕು. ಅದೇ ರೀತಿ ಪ್ರಾಸ್ತಾವಿಕವಾಗಿ ಮಾತಾಡುವಾಗ, ಸ್ವಾಗತ ಭಾಷಣವನ್ನು ಮಾಡುವಾಗ, ಹೇಳುವಾಗ ಸ್ವಾಗತ ಮಾತುಗಳಲ್ಲಿ ಕೂಡ ಈ ಸರ್ವಧರ್ಮ ಚಿಂತನೆಯೊಡನೆ ಮಾನವೀಯ ಧರ್ಮದ ಚಿಂತನೆ ಕೂಡ ಬಂದುಬಿಟ್ಟಿತು. ಬಹುಶಃ ನಾವು ಈ ಸರ್ವಧರ್ಮದವರು ಒಟ್ಟಿಗೆ ಸೇರಿ ಮಾನವೀಯ ಚಿಂತನೆಯನ್ನು ನಮ್ಮೊಟ್ಟನೆ ತೆಗೆದುಕೊಂಡು ನಾವು ಮುಂದಕ್ಕೆ ಹೋಗುವುದಂತೂ ಬಹಳಷ್ಟು ಅಗತ್ಯ ಎಂಬುದು ನನ್ನ ಚಿಂತನೆ. ಸಮಿತಿದ ಗೌರವಾಧ್ಯಕ್ಷರು ಶ್ರೀ ಸುರೇಶ್ ರೈ ಕಲ್ಲಿಮಾರ್ ಗುರುಕಾರ್ಮೆನ್ ವಹಿಸಿದಿತ್ತೇರು. ಈ ಊರ್ದಕಲನತ್ತು ಅಪಗದ ಯಜಮಾನಿ ವಿಠಲಣ್ಣ ದೋಸ್ತಿ ಎತ್ತಾಕಲು ಆಗಲು ಮಿಗ್ಗೆ ಬರಲಿಕ್ಕೆ ಇತ್ತು ನಕಲು ಅದನ್ನು ಪ್ರೋತ್ಸಾಹ ಮಸ್ತಿತ್ತು ರೀ. ಪ್ರತಿ ವರ್ಷ ಆಟಗಳ ಪ್ರತಿ ವರ್ಷ ಅಣ್ಣ ಎತ್ತಿನಟ ಬರೊಂದು ರಾತ್ರಿದ ಫುಲ್ಲೆ ಮಟ್ಟಲ್ಲ ಇತ್ತದ ಕಾಣಬಹುದು ಅಂತೀರಿ. ಅಂಚ ಅಣ್ಣೆ 86ನೇ ಇಸ್ವಿ ತೀರಿಬೊಕ್ಕ ಮುಲ್ಪದ ನಮ್ಮ ಕೊಣಜೆ ಗ್ರಾಮಸ್ಥರು ಹಿರಿಯಗಳು ಮಾತಾಡ್ಬಿಟ್ಟು ಕೂಡುದು ಅವು ಇನಿಕೆ ಒಂಥರ ಬಲ್ಲೆ ಆಟ ಒಂದು ನನ್ನ ಮಿತ್ತು ಕಂಟಿನ್ಯೂಸ್ ದುಂಬು ಬೋರ್ಡ್ ನಮಗೆ ನಮ್ಮ ಊರಿಗೂ ಆ ಅಪ್ಪನ ಒಂದು ಅನುಗ್ರಹ ಏಪಲ ಉಪ್ಪೋಡು ಸದಾ ಉಪ್ಪೋಡು ಮಂಟಿನ ಭಾವನೆ ಒಂದೇ ಹೊರತು ಶ್ರೀ ಕಟೀಲ್ ಮೇಲದ ಪ್ರಧಾನ ಭಾಗವತರು ಬೊಟ್ಟಿಕೆರೆ ಶ್ರೀ ಪುರುಷೋತ್ತಮ ಪೂಂಜ, ಸರ್ವಶ್ರೀ ಪ್ರಸಾದ್ ಬಲಿಪ, ಗೋಪಾಲಕೃಷ್ಣಮಯ್ಯ, ಪದ್ಯಾನ ಗೋವಿಂದ ಭಟ್, ಗೋಪಾಲಕೃಷ್ಣ ಪುಂಡಿಕಾಯ್, ಸ್ಥಳೀಯ ಯುವ ಭಾಗವತರು ಶ್ರೀ ಪ್ರದೀಪ್ ಗಟ್ಟಿ ಕಮಲ ಪದವರೇನು ಬಲ್ಮಾನ ಮಾನದಿಗೆ ಮಲ್ತೇರು.
ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಕಲಾಭಿಮಾನಿಗಳು ಗೌರವಿಸಬೇಕು ಅವರನ್ನು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಂಚನೆ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ನ ಶ್ರೀ ಮಹಾಬಲಗಟ್ಟಿ ಕೋಣಾಜೇಯರನ್ನು ಅಭಿನಂದಿಸಾಯರು. ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತಿನ ಉಪಹಾರದಿಂದ ಹಿಡಿದು ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟವರು ಮಹಾಬಲಗಟ್ಟಿಯವರು. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ತಂಕು ಮಲ್ತಿನ ಬಲ್ಮಾನ ಮಾನದಿಗೆಗೆ ಶ್ರೀ ಪುರುಷೋತ್ತಮ ಪೂಂಜ ಸೊಲ್ಮೆ ಸಂದಾಯ ಮಲ್ತೇರು. ಯಕ್ಷಗಾನ ಕಲಾವಿದರು ಅಂದರೆ ಈ ಹೊತ್ತು ಗಾಢ ನಿದ್ರೆಯಲ್ಲಿ ಇರುವಂಥ ಹೊತ್ತಿದು. ಆದರೂ ಒಂದು ಕಲೆಯ ಮೇಲಿನ ಅಭಿಮಾನದಿಂದ ಈ ಯಕ್ಷಗಾನ ಸೇವಾ ಸಮಿತಿ ಕಲ್ಲಿಮಾರು ಇವರು ಇಂತಹ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅದು ನಿಜವಾಗಿ ಆದರೆ ಕಲಾವಿದರಿಗೆ ಮಾಡಿದ ಸನ್ಮಾನ ಅಲ್ಲ, ಕಲೆಗೆ ಸಂದ ಗೌರವ. ಶ್ರೀ ಕ್ಷೇತ್ರ ಕಟೀಲ್ ಮೇಳದ ಸಂಚಾಲಕರು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ, ಪುಗರ್ತೆದ ಯಕ್ಷಗಾನ ಕಲಾವಿದರು ಶ್ರೀ ಜಬ್ಬರ್ ಸಮೋ, ಕೋಡಿಜಾಲ್ ಜುಮ್ಮಾ ಮಸೀದಿದ ಅಧ್ಯಕ್ಷರು ಹಾಜಿ ಇಬ್ರಾಹಿಂ ಕೋಡಿಜಾಲ್, ಬಿಸಿ ರೋಡ್ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಮೊಕ್ತೇಸಡರು ಎಂಜೆಎಫ್ ಲಯನ್, ಪಿ ಲೋಕನಾಥ್ ಶೆಟ್ಟಿ ಇಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದ್ ಲೇಸುಗದಿಗೆಡುತ್ತೊಂದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿಯರು. ಶ್ರೀ ನವೀನ್ ಗಟ್ಟಿ ಕೋಣಾಜೆ ಪ್ರಾರ್ಥನೆ ಪಂಡಿರು. ಸಮಿತಿದ ಅಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಎದುಕೊಂಡಿರು. ಗೌರವ ಸಲಹೆಗಾರರು ಶ್ರೀ ರವೀಂದ್ರ ರೈ ಹರೇಕಳ ಅಭಿನಂದನೆದ ಪಾತ್ರ ಪಂಡಿರು. ಶ್ರೀ ತ್ಯಾಗಂ ಹರೇಕಳ ಬೊಕ್ಕ ಶ್ರೀ ರವಿಶಂಕರ್ ಲೇಸು ಸುಧಾರ್ಥ ಕೊರಿಯರು. ಪ್ರಧಾನ ಕಾರ್ಯದರ್ಶಿ ಶ್ರೀ ಅಚ್ಯುತ ಗಟ್ಟಿ ಪ್ರಸ್ತಾವನೆದ ಪಾತ್ರ ಪಂಡಿರು. ಜೊತೆ ಕಾರ್ಯದರ್ಶಿ ಶ್ರೀಮತಿ ಭವ್ಯ ಪುರುಷೋತ್ತಮ ಗಟ್ಟಿ ಸೊಲ್ಮೆ ಸಂದಾಯ ಮಲ್ತೀರು. ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡಪಾಯಿನ ಶೇಣಿ ಶತಮಾನೋತ್ಸವ ಕಾರ್ಯಕ್ರಮ ಸುರತ್ಕಲ್ ತಡಂಬೈಲ್ದ ಮಿತ್ತು ಮಾರಿಗುಡಿಟ್ಟು ಮುಗಿತಲ ಆಯರೆ ಉಂಡು ಪಂಡದು ಶೇಣಿ ಗೋಪಾಲಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕಾರ್ಯದರ್ಶಿ ಶ್ರೀ ಪಿ.ವಿ. ರಾವ್ ಸುದ್ದಿಗೋಷ್ಠಿಡು ತೆರಿಪಾದಿರು. ಶೇಣಿ ಗೋಪಾಲಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕಾರ್ಯದರ್ಶಿ ಶ್ರೀ ಪಿ.ವಿ. ರಾವ್ ಸುದ್ದಿಗೋಷ್ಠಿಡು ಪಾತೆರೊಂದು ಶೇಣಿ ಗೋಪಾಲಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿರ್ದು ನಡಪಾಯಿನ ಶೇಣಿ ಶತಮಾನೋತ್ಸವ ಕಾರ್ಯಕ್ರಮ ಸುರತ್ಕಲ್ ತಡಂಬೈಲ್ದ ಮೆತ್ತದ ಮಾರಿಗುಡಿಟು ಮುಗಿತಲ ಆಯ್ರೆ ಉಂಡು ಪಂಡುದು ತೆರಿಪಾಯರು. ಈ ಅಭಿಯಾನದ ಮುಗಿತಲ ಲೇಸಡು ಯಕ್ಷಗಾನ ರಂಗದ ಪದ್ಯಲೆದ ಛಂದಸ್ಸನ್ನು ಗುರ್ತ ಮಲ್ತದು ಜನಕ್ಲೆಗು ನೆನಪು ಮಂತಿನ ಚಂದೋ ಬ್ರಹ್ಮ ಶ್ರೀ ನಾರಾಯಣ್ ಶೆಟ್ಟಿ ಸಿಮಂತೂರು, ಯಕ್ಷಗಾನ ರಂಗದ ದಂತಕಥೆಯ ತುಪ್ಪುನ ಭಾಗವತರು ಅಗಾರಿ ಶ್ರೀನಿವಾಸರೇನ ಮಗೆ ಅಗಾರಿ ಶ್ರೀ ರಘುರಾಮ್ ಭಾಗವತರು, ಯಕ್ಷಗಾನ ಶಿಕ್ಷಣನು ಕೊರ್ಪಿನೆಟ್ಟು ಅಗಾಧ ಸಾಧನೆ ಮಲ್ತಿನ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಅದ್ವಿತೀಯ ಯಕ್ಷಗಾನ ಕಲಾ ವಿಮರ್ಶಕರು, ಪ್ರಸಂಗಕರ್ತರು, ಲೇಖಕರು ಡಾಕ್ಟರ್ ರಾಘವ ನಂಬ್ಯಾರ, ಅಂಚನೆ ಕಲಾ ಪೋಷಕ ಕಲಾರಾಧಕರು ಶ್ರೀ ವಿ ನಾಗೇಂದ್ರ ಭಾರದ್ವಾಜ್ ಮುಕ್ಲೆಗು ಶೇಣಿ ಶತಮಾನೋತ್ಸವ ಪ್ರಶಸ್ತಿನ ಕುರಿತು ಗೌರವಿಸಾಯರು ಉಳ್ಳ ಪಂಡದು ತೆರಿಪಾಯರು. ಮಧ್ಯಾಹ್ನಡು ಸತ್ಯಮೇವ ಜಯತೆ ಪಂಪಿನ ವಿಷಯಡು ಅರಿಕತೆ ನಡಪೆರೆ ಇತ್ತದು. ಬೈಯಡು ಸಿರಸಿ ಗಡಿಗೆ ಹೊಳೆ ಮಹಿಳಾ ಯಕ್ಷಗಾನ ಮಂಡಳಿ ದಕ್ಲಿರ್ದು ಭೀಷ್ಮ ವಿಜಯ ಯಕ್ಷಗಾನ ಬಯಲಾಟ ನಡಪೆರೆ ಇತ್ತದು. ಮಾತೆರ್ಲಾ ಬತ್ತದು ಈ ಕಾರ್ಯಕ್ರಮನು ಯಶಸ್ವಿ ಮಲ್ತು ಕೊರುಡು ಪಂಡದು ಶ್ರೀ ಪಿ.ವಿ. ರಾವ್ ಕೇನೊಂಡೆರು. ಶೇಣಿ ಗೋಪಾಲಕೃಷ್ಣ ಭಟ್ರ ಆ ನೆನಪು ಮಾಡುವುದರಿಂದಾಗಿ ಅವರು ಆಚರಿಸಿದಂಥ ಜೀವನ ಕ್ರಮ ಹಾಗೂ ಯಕ್ಷಗಾನ ರಂಗದಲ್ಲಿ ಅವರು ಮಾಡಿದ ಸಾಧನೆಯನ್ನು
ನೆನಪಿಸಿಕೊಂಡು ಈಗದ ಕಲಾವಿದರು ತಮ್ಮ ಗುಣಮಟ್ಟವನ್ನು ಎತ್ತರಿಸಿಕೊಂಡ್ರೆ ಅದೇ ದೊಡ್ಡ ಕಲಾಮಾತೆಗೆ ಕೊಡುಗೆ ಎಂಬಂತಹ ಒಂದು ನಿರ್ಧಾರದಿಂದ ನಾವು ತೊಡಗಿಕೊಂಡಿದ್ದೆವು. ಅದು ಪರಿಣಾಮಕಾರಿಯಾಗಿದೆ. ಇದರಿಂದ ನಾವು ತೃಪ್ತರಾಗಿದ್ದೇವೆ. ಈ ಸಮಾರೋಪ ಕಾರ್ಯಕ್ರಮಕ್ಕೂ ಎಲ್ಲರೂ ಸಹಕಾರವನ್ನು ಧರ್ಮದರ್ಶಿಲು ಶ್ರೀ ಹರಿಕೃಷ್ಣ ಪುನರೂರು ಸುದ್ದಿಗೋಷ್ಠಿಡು ಒಟ್ಟಿಗಿಟ್ಟರು. ನಿರಂತರ ಸುದ್ದಿಗುತ್ತು ಒಂದು ಪ್ಲೇ ಉಲ್ಲಾಲದ ಜನಮನ ಸಂಗಾತಿ ಪೊಸಕುರಲ್ 24x7. ಸಹರಾ ಸ್ಪೋರ್ಟ್ಸ್ ದೇರಳಕಟ್ಟೆ ಎಲ್ಲ ತರಹದ ಟ್ರೋಫಿಗಳಿಗೆ ಬ್ಯಾಟ್ಗಳು, ರ್ಯಾಕೆಟ್ಗಳು, ವಾಲಿಬಾಲ್, ಫುಟ್ಬಾಲ್, ಎಲ್ಲ ತರಹದ ಸ್ಪೋರ್ಟ್ಸ್ ಸಾಮಗ್ರಿಗಳಿಗೆ ಶಾಲಾ ಕಾಲೇಜ್ಗಳ ಎಲ್ಲ ತರಹದ ಸ್ಪೋರ್ಟ್ಸ್ ಜೆರ್ಸಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಸ್ಪೋರ್ಟ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಸಾಮಗ್ರಿಗಳ ಸಂಪೂರ್ಣ ಮಳಿಗೆ ಸಹರಾ ಸ್ಪೋರ್ಟ್ಸ್ ದೇರಳಕಟ್ಟೆ, ಸಿಟಿ ಪ್ಲಾಜಾ, ಬದ್ರಿಯಾ ಜುಮ್ಮಾ ಮಸ್ಜಿದ್ ಬಳಿ ದೇರಳಕಟ್ಟೆ. ಮೊಬೈಲ್ 9146262167 83106 51293 7676989257 97313 25670. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್. ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ದಿನಾಂಕ 8/4/2018 ರವಿವಾರ ಬೆಳಿಗ್ಗೆ 10 ಗಂಟೆಗೆ. ಸರ್ವರಿಗೂ ಆದರದ ಸ್ವಾಗತ. ಆಡಳಿತ ಮೊಕ್ತೇಸರರು ಮತ್ತು ಮೊಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಸ್ಮಾರ್ಟ್ ಕಿಡ್ಸ್ ನರ್ಸರಿ ಸ್ಕೂಲ್ ನಿಯರ್ SCDCC ಬ್ಯಾಂಕ್, ಒಳಪೇಟೆ, ಓವರ್ ಬ್ರಿಡ್ಜ್, ತೊಕ್ಕೋಟು. ನರ್ಸರಿ, LKG and UKG classes. Age 2.8 nursery, 3.8 LKG, 4.8 UKG. Smart Kids Nursery managed by Om Sai Trust Registered Tokkotu. Srimati Ranjini V. Amin. Mobile 9743140295. ಇದು ಅಮ್ಮಂಗೆ ಚೆನ್ನಾಗಿರುತ್ತಲ್ಲ. ಅದು ಯಾ ಗಿಫ್ಟ್ ರ್ಯಾಪ್. ಈ ಬಿಲ್ ಸೆಪರೇಟ್. ಇದು ಯಾರಿಗೆ? ಇದು ನನ್ನಮ್ಮಂಗೆ. ಹ್ಯಾಪಿ ಬರ್ತ್ಡೇ ಅಮ್ಮ. ಏನು ನಿಮ್ಮಮ್ಮ ನಂಗೂ ಅಮ್ಮ ತಾನೆ. ಪ್ರೀತಿಯನ್ನು ಬಂಗಾರವಾಗಿ ಬಹುಮಾನ ನೀಡಿ ಜೋಸಾಲುಕಾಸ್ ಆಭರಣಗಳು ಪ್ರತಿಯೊಂದು ತಲೆಮಾರಿಗೂ. ಸುದ್ದಿ ಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡಿ ವರ್ಷಾವಧಿ ಉತ್ಸವದ ಅಂಗವಾಗಿ ಶ್ರೀ ಕಲ್ಲುಟಿ ಕಲ್ಕುಡ ಗುಳಿಗ ದೇವಾಲಯದ ಕೋಲ ಅಂಗಾರೆ ರಾತ್ರಿ ಬಾರಿ ಗೌಜಿಡಿ ನಡತ್ತಿಂದೆ. ಇತಿಹಾಸ ಪ್ರಸಿದ್ಧ ಮಾಗಣದ ದೇವಸ್ಥಾನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಾಲಯದ ವರ್ಷಾವಧಿ ಉತ್ಸವ ಮಾರ್ಚ್ 29 ತಾರೀಕು ಗುರುವಾರ ಶುರುವಾದ ಏಪ್ರಿಲ್ 2 ತಾರೀಕು ಸೋಮವಾರ ಮುಟ್ಟ ಬಾರಿ ಗರ್ದಲ್ நடத்துண்டு.
ಅಂಗಾರ ರಾತ್ರಿ ಶ್ರೀ ಕಲ್ಲುರ್ಟಿ ಕಲ್ಕುಡ ಗುಳಿಗ ದೈವಲದ ಕೋಲ ಸೇವೆ ಸೇರ್ದಿಂಚಿ ಭಕ್ತಾಭಿಮಾನಿಲನ ನಡುಟು ಬಾರಿ ಭಕ್ತಿ ವಿಜೃಂಭಣೆ ನಡತಂಡು.
ಅವರದು ಬೊಕ್ಕ ಶ್ರೀ ದೈವಲದ ಗಂಧ ಪ್ರಸಾದನ ಪಟ್ಟಿಯರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಶ್ರೀ ವಿಶ್ವನಾಥ ಗಟ್ಟಿವೊಗ್ಗ, ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅರವಿಂದ ಎ ಸುತಗುಂಡಿ, ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಬೊಕ್ಕ ಪ್ರಧಾನ ಅರ್ಚಕರು ಶ್ರೀ ಸೂರ್ಯನಾರಾಯಣ ಹೊಳ್ಳ, ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ ರೈ, ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಘವ ಆರ್ ಉಚ್ಚಿಲ್ ಬೊಕ್ಕ ವ್ಯವಸ್ಥಾಪನಾ ಸಮಿತಿದ ಸರ್ವ ಸದಸ್ಯರು, ಅರ್ಚಕರು ಬೊಕ್ಕ ಸಿಬ್ಬಂದಿ ವರ್ಗದ ಕುಲು ಕೋಲೋತ್ಸವದ ಮುತಾಲಿಕೆಡಿತ್ತೇರು. ಮೇ 16 ತಾರೀಕಿಗೆ ನಡಪರ ಉಪ್ಪುನ ರಾಜ್ಯ ವಿಧಾನಸಭಾ ಚುನಾವಣೆಡಿ ಭಾರತ ಕಮ್ಯುನಿಸ್ಟ್ ಪಕ್ಷ 4 ಕ್ಷೇತ್ರಲೇಡಿ ಸ್ಪರ್ಧೆ ಮಲ್ಪರೆ ಉಂಡು ಪಂಡದು ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಸುದ್ದಿಗೋಷ್ಠಿ ತೆರಿಪದಿರು. ಸುದ್ದಿಗೋಷ್ಠಿಡು ಈ ವಿಷಯದ ಬಗೆಟ್ ಪೊಳಪುಕೊರ್ನ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಮೇ 16 ತಾರೀಕಿಗೆ ನಡಪೆರ ಉಪ್ಪುನ ರಾಜ್ಯ ವಿಧಾನಸಭಾ ಚುನಾವಣೆಡು ಭಾರತ ಕಮ್ಯುನಿಸ್ಟ್ ಪಕ್ಷ 4 ಕ್ಷೇತ್ರಗಳು ಸ್ಪರ್ಧೆ ಮಲ್ಪೆರ ಉಂಡು. ಕೋಮುವಾದಿ ವಿರೋಧಿ ಓಟುಲು ಪಟ್ಟದು ಪೋಂದೆ ಉಪ್ಪಡು ಪನ್ಪುಣ ಕಾಲಜಿಡು ಒಂಜಿ ರಾಷ್ಟ್ರೀಯ ಪಕ್ಷವಾದ ಸಿಪಿಐ ಕನಿಷ್ಠ ಸ್ಥಾನ ನೆಡು ಸ್ಪರ್ಧಿಸಾರ ನಿರ್ಧಾರ ಮಲ್ತುದುನು ಪಂಡದು ತೆರಿಪಾಯರು. ತಂಕ್ಲು ಸ್ಪರ್ಧೆ ಮಲ್ಪಂದೆ ಉಪ್ಪುನ ಕ್ಷೇತ್ರಲೆಡು ಜಾತ್ಯತೀತ ಪ್ರಜಾಪ್ರಭುತ್ವವಾದಿ ಎಡಪಕ್ಷಲೆದ ಬೊಕ್ಕ ದಲಿತ ರೈತ ಕನ್ನಡ ಚಳುವಳಿದ ನಾಯಕರು ಸ್ಪರ್ಧೆ ಮಲ್ಪುನ ಕ್ಷೇತ್ರಲೆಡು ಬಿಜೆಪಿನು ಸೋಲಿಸೌನ ಸಾಧ್ಯತೆ ಉಪ್ಪುನ ಅಭ್ಯರ್ಥಿಲೆಗ್ ಬೆಂಬಲ ಕೊರಿಯರ ತೀರ್ಮಾನ ಮಲ್ತುದ ಪಂಡದು ಶಾತಿ ಸುಂದರೇಶ್ ಈ ಬಗೆಟ್ ಹೆಚ್ಚಿನ ವಿವರ ಕೊರಿಯರು. 20 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ನಿಲುವು ಏನಂತಂದ್ರೆ, ನಾವು ಈ ಬಾರಿಯ ಚುನಾವಣೆಯಲ್ಲಿ ಜಾತ್ಯತೀತ ಪ್ರಜಾಪ್ರಭುತ್ವವಾದಿ ಮತ್ತು ಎಡಪಕ್ಷಗಳನ್ನು ಬೆಂಬಲಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಅದರ ಭಾಗವಾಗಿ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ರೈತ ಸಂಘಟನೆಯ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅವರಿಗೆ ನಮ್ಮ ಬೆಂಬಲನ ಘೋಷಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಪ್ರಗತಿಪರ ಮತ್ತು ಕನ್ನಡ ಚಳುವಳಿಗಳು, ರೈತ ಚಳುವಳಿಗಳು, ದಲಿತ ಚಳುವಳಿಗಳ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡಿದ್ದೇವೆ. ಈ ಒಂದು ಕ್ಷೇತ್ರಗಳಲ್ಲೂ ಕೂಡ ಗಂಭೀರವಾಗಿ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನಿರ್ದಿಷ್ಟವಾಗಿ ನಮ್ಮ ಪಕ್ಷದ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಹಾಗೆಯೇ ನಮ್ಮ ಬಹಳ ಪ್ರಮುಖವಾದಂಥ ಚಿಂತನೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ವಿರೋಧಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ತೀರ್ಮಾನ ಕೈಗೊಂಡಿದ್ದೇವೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಸಮಿತಿದ ಕಾರ್ಯದರ್ಶಿ ಶ್ರೀ ವಿ ಕುಕ್ಯಾನ್, ಕುಡ್ಲಾ ತಾಲೂಕು ಸಮಿತಿದ ಕಾರ್ಯದರ್ಶಿ ಶ್ರೀ ವಿ ಎಸ್ ಬೇರಿಜಾ, ಬಂಟ್ವಾಳ ತಾಲೂಕು ಸಮಿತಿದ ಕಾರ್ಯದರ್ಶಿ ಶ್ರೀ ಬಿ ಶೇಖರ್, ಬಂಟ್ವಾಳ ಜಿಲ್ಲಾ ಸಮಿತಿದ ಸದಸ್ಯರು ಶ್ರೀ ಸುರೇಶ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇತ್ತರು. ನಿರಂತರ ಸುದ್ದಿಗೂ ತೂವೊಂದುಪ್ಪುಲೆ ಉಲ್ಲಾಲದ ಜನಮನ ಸಂಗಾತಿ ಪೊಸಕುರಲ್ 24x7 ನಿಕಲನ ಊರ್ದ ಸುದ್ದಿ ಸಮಸ್ಯೆಯಲ್ಲಿ ಎಂಕ್ಲೆಗೆ ತೆರಿಪಾಲೆ ಸುದ್ದಿ ಬೊಕ್ಕ ಜಾಹೀರಾತಿಗೆ ಸಂಪರ್ಕಿಸಾಲೆ ಪೊಸಕುರಲ್ ಬೆನಕ ಬಿಲ್ಡಿಂಗ್ 2ನೇ ಮಹಡಿ 1ನೇ ಕೊಲ್ಯ. ದೂರವಾಣಿ 297 ಆಜಿ ಪುಜ್ಜ. ಮೊಬೈಲ್ 134 ಎನ್ಮ ಆಜಿ ಮೂಜಿ ಪುಜ್ಜ 4 ಮೂಜಿ. ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ತೊಕ್ಕೋಟು ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಇತಿಹಾಸ, ದಕ್ಷ ಆಡಳಿತ ವ್ಯವಸ್ಥೆಯ ಸಂಸ್ಥೆ, ಅತ್ಯಂತ ಉತ್ತಮ ಹಾಗೂ ನುರಿತ ಶಿಕ್ಷಕರು, ಗುಣಮಟ್ಟದ ವಿಜ್ಞಾನ ಪ್ರಯೋಗಾಲಯ, ಉನ್ನತ ಮಟ್ಟದ ಗ್ರಂಥಾಲಯ, ವಿಶಾಲವಾದ ಆಟದ ಮೈದಾನ, ವ್ಯವಸ್ಥಿತವಾದ ತರಗತಿ ಕೋಣೆಗಳು, ಕೌನ್ಸಿಲಿಂಗ್ ವ್ಯವಸ್ಥೆ, ಸಾಹಸ ಸಾಧನ ಪ್ರತಿಭೆಗಳಿಗೆ ಪ್ರೋತ್ಸಾಹ ವೇದಿಕೆ, ಕಂಪ್ಯೂಟರ್ ತರಬೇತಿ, ಇಡೀ ದಿನ ಕಾರ್ಯಾಚರಿಸುವ ಕೆಜಿ ಕ್ಲಾಸುಗಳು, ವೃತ್ತಿಪರತೆಯ ಸಂವಹನ, ಪಾಶ್ಚಾತ್ಯ ಹಾಗೂ ಭಾರತೀಯ ಸಂಗೀತ, ನೃತ್ಯ, ಕರಾಟೆ, ಬ್ಯಾಂಡ್, ಕಪ್ ಬುಲ್ಬುಲ್ಸ್, ಸ್ಕೌಟ್ ಗೈಡ್ಸ್ ಇತ್ಯಾದಿ ಪಾಠ್ಯೇತರ ಚಟುವಟಿಕೆ, ವ್ಯಕ್ತಿತ್ವ ವಿಕಸನಕ್ಕೆ ವಿಪುಲ ಅವಕಾಶ. ನರ್ಸರಿಯಿಂದ SLCಯವರೆಗೆ ದಾಖಲಾತಿ ಆರಂಭ. ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ, ಪೆರ್ಮನೂರು, ತೊಕ್ಕೋಟು. ದೂರವಾಣಿ 0824 2462 919 8088 32102. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕೋಟ್ರಗುತ್ತು, ಅಮ್ಲಮಗರು ವರ್ಷಾವಧಿ ಜಾತ್ರಾ ಮಹೋತ್ಸವ
ದಿನಾಂಕ 14/4/18 ಶನಿವಾರದಿಂದ 18/4/18 ಬುಧವಾರ ತನಕ. ದಿನಾಂಕ 14 ಶನಿವಾರ ರಾತ್ರಿ 8 ಗಂಟೆಗೆ ಧ್ವಜಾರೋಹಣ, ಶ್ರೀ ದೇವರ ಬಲಿ ಮಹಾಪೂಜೆ. ದಿನಾಂಕ 15 ರವಿವಾರ ಎಲ್ಎನ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೋಟ್ರಗುತ್ತು 30ನೇ ವಾರ್ಷಿಕೋತ್ಸವ, ರಾತ್ರಿ 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ದಿನಾಂಕ 16 ಸೋಮವಾರ ರಾತ್ರಿ 8 ಗಂಟೆಗೆ ಶ್ರೀ ದೇವರ ಬಲಿ ಹಾಗೂ ಮಹಾಪೂಜೆ, ರಾತ್ರಿ 9:30ಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಾದಿತ ಹವ್ಯಾಸಿ ಯಕ್ಷಕಲಾ ಬಳಗ ಅಂಬ್ಲಮುಗರು ಕೋಟ್ರಗುತ್ತು. ಇದರ ಬಾರ ಕಲಾವಿದರಿಂದ ಶ್ರೀ ಕೃಷ್ಣಪ್ಪ ಕಿನ್ಯ ನಿರ್ದೇಶನದಲ್ಲಿ ಕುಶಲವ ಮತ್ತು ಯಕ್ಷಕಲಾ ಬಳಗದ ಕಲಾವಿದರಿಂದ ನರಕಾಸುರ ಮೋಕ್ಷ, ಮೈಂದ ದ್ವಿವಿಧ ಕಾಡಗ ಯಕ್ಷಗಾನ ಬಯಲಾಟ. ದಿನಾಂಕ 17 ಮಂಗಳವಾರ ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಹಾಗೂ ಮಹಿಳಾ ಸಮಿತಿ ಇವರಿಂದ ಬೆಳಿಗ್ಗೆ 9:30ರಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಜಪ, ಶ್ರೀ ಲಕ್ಷ್ಮೀ ಸೂಕ್ತ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ಅನ್ನಸಂತರ್ಪಣೆ, ಸಂಜೆ 6:30ಕ್ಕೆ ವಿಶೇಷ ಪೂಜೆ, ರಾತ್ರಿ 8ರಿಂದ ದೇವರ ಬಲಿ ಮಹಾಪೂಜೆ. ದಿನಾಂಕ 18 ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಕೋಟ್ರಗುತ್ತು ಅಂಬ್ಲಮುಗರು ಇದರ ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ. ರಾತ್ರಿ 8:30ಕ್ಕೆ ಬಿಸು ಕಲಾವಿದರು ಕುತ್ತಾರು ಇವರಿಂದ ದೇವರೇ ತೀರ್ಪು, ತುಳು ಸಾಮಾಜಿಕ ಹಾಸ್ಯಮಯ ನಾಟಕ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಹಾಗೂ ಮಹಿಳಾ ಸಮಿತಿ ಕೋಟ್ರಗುತ್ತು ಅಂಬ್ಲಮುಗರು. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಯಶಸ್ವಿ 3 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಆಫ್ರಿಕನ್, ಜಾವಾ, ಫಿಂಚ್ ಹೀಗೆ ಮನಸೆಳೆಯುವ ವಿವಿಧ ಬಗೆಯ ಪಕ್ಷಿಗಳು, ಗ್ರಾ ಪ್ಯಾರಟ್, ಪರ್ಷಿಯನ್ ಕ್ಯಾಟ್ ಸೇರಿದಂತೆ ಬಣ್ಣ ಬಣ್ಣದ ಮೀನುಗಳ ಎಕ್ವೇರಿಯಂ. ಕ್ಯಾಟ್ ಫುಡ್, ಡಾಗ್ ಫುಡ್, ಫಿಶ್ ಫುಡ್, ಲವ್ ಬರ್ಡ್ಸ್ ಫುಡ್, ಕ್ಯಾಟ್ ಬೆಲ್ಟ್, ಡಾಗ್ ಬೆಲ್ಟ್, ಆಫ್ರಿಕನ್ ಶಂಕನೂರು, ಕಾಕ್ಟೈಲ್, ಫಿಶ್, ಬರ್ಡ್, ಪ್ಲಾಂಟ್ ಮೆಡಿಸಿನ್, ಎಲ್ಲ ತರಹದ ಗೂಡುಗಳು, ಇತರ ಅಕ್ವೇರಿಯಂ ಸಾಮಗ್ರಿಗಳು ಇದೀಗ ತೊಕ್ಕೋಟಿನಲ್ಲಿ ಲಭ್ಯ. ಬನ್ನಿ, ಹಿಂದೆ ಭೇಟಿ ಕೊಡಿ, ನಿಮ್ಮ ಮನೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಶಾಪ್ ನಂಬರ್ G38, ಗ್ರೌಂಡ್ ಫ್ಲೋರ್, ಸ್ಮಾರ್ಟ್ ಸಿಟಿ ಪಂಪ್ ಹೌಸ್ನ ಮುಂಭಾಗ, ತೊಕ್ಕೋಟು. ಮೊಬೈಲ್ 8608420990 99643388802. ಸುದ್ದಿಗೊಂಚಲೆಗೆ ಸ್ವಾಗತ. ಮಂಜೇಶ್ವರ ಪಾವೂರು ಪೊಯ್ಯೆ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಯಕ್ಷಗಾನ ಕಲಾ ಸಂಘದ ವರ್ಷಾವಧಿ ಉತ್ಸವದ ಸಂದರ್ಭ ನಡೆತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಚಿತ್ರಲೇನು ಇತ್ತ ತೂಕ. उड़ी उड़ी जाए
थी खबर इसकी, मेरे मन के सिंहासन पर तू सदा को यूं विराजेगा। उड़ी उड़ी जाए दिल की पतंग देखो, उड़ी उड़ी जाए, उड़ी उड़ी जाए दिल की पतंग देखो, उड़ी उड़ी जाए। कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा। मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए दिल की पतंग देखो, उड़ी उड़ी जाए। दौड़े ऊंचे आसमान, जय जनार्दना कृष्ण राधिकापते, जन विमोचना कृष्ण जन्म मोचना। जय जनार्दना कृष्ण राधिकापते, जन विमोचना कृष्ण जन्म मोचना। गरुड वाहना कृष्ण गोपिकापते, नयन मोहना कृष्ण नीरजेक्षण। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ನೀನು, ಮಧುರಾಪುರವ ದಾಟಿ ನನ್ನ ಹುಡುಕಿ ಏತಕ್ಕೆ ಬಂದು. ಕನಸಿಗೆ ಬರುವುದು ಸನಿಹ ಇರುವುದು ಅರೆದರೆ ಬಿಡುವರು ಶ್ರೀಕೃಷ್ಣ, ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸತ್ಕಣ ಸಂಪನ್ನ. ಕಾದ ಕಾದ ಸಾಕಾಗೋಯ್ತು ಬೈರಲಾದಿಯ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ. ಉಳ್ಳಾಲ ಭಾಗದ ಮಾತಾ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರಡಿ ಗೋ ಸಂರಕ್ಷಣೆಗಾದ ಸಾಮೂಹಿಕ ಪೂಜೆ ಆಜಿ ತಾರೀಕು ಶುಕ್ರವಾರ ಮಧ್ಯಾಹ್ನ ಬೊಕ್ಕ ರಾತ್ರಿ ನಡಪೆರೆ ಉಂಡು ಪಂಡಿದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಹ ಕಾರ್ಯದರ್ಶಿ ಶ್ರೀ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿಯಲ್ಲಿ ತೆರೆಪಾಯಿರು. ಸುದ್ದಿಗೋಷ್ಠಿಡು ಈ ವಿಷಯದ ಬಗೆಟು ಪೊಲಬುಕೋರ್ನ ವಿಶ್ವ ಹಿಂದೂ ಪರಿಷತ್ ಸಹ ಪ್ರಾಂತ್ಯ ಕಾರ್ಯದರ್ಶಿ ಶ್ರೀ ಕೃಷ್ಣಮೂರ್ತಿ ಉಳ್ಳಾಲ ಭಾಗದ ಮಾತಾ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರಡು ಗೋ ಸಂರಕ್ಷಣೆಗಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಬೊಕ್ಕ ದುರ್ಗವಾಹಿನಿದ ನೇತೃತ್ವಡು ಆಜಿ ತಾರೀಕು ಶುಕ್ರವಾರ ಮಧ್ಯಾಹ್ನ ಬೊಕ್ಕ ರಾತ್ರಿ ಸಾಮೂಹಿಕ ಪೂಜೆ ನಡಪೆರೆ ಉಂಡು ಪಂಡಿತು ತೆರಿಪಾಯರು. ಹುಡುಗರಾಗಲಿ ಪ್ರತಿಯೊಂದು ಸಂದರ್ಭದಲ್ಲಿ ನೂರಾರು ಕೇಸುಗಳನ್ನು ಹಾಕಿಸಿಕೊಂಡು ಕೂಡ ಗೋ ಸಂರಕ್ಷಣೆಯ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಆ ಹೋರಾಟ ನಿರಂತರವಾಗಿರುತ್ತದೆ. ಅದಕ್ಕೆ ಒಂದಂತೂ ನಮಗೆ ದೃಢವಾದಂತಹ ನಂಬಿಕೆ ಇದೆ, ದೇವರು ಖಂಡಿತವಾಗಿ ನಮಗೆ ಆ ಬೇಕಾದಂಥ ಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ಆ ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥನೆ ಹೋಗುವ ದೃಷ್ಟಿಯಿಂದ ಪ್ರಾರ್ಥನೆಯ ಒಂದು ಪ್ರಾರಂಭದ ಪ್ರಕ್ರಿಯೆ ಉಳ್ಳಾಲದ ಭಾಗದಲ್ಲಿ ನಡೀತದೆ. ಈ ಮೂಲಕವಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಇವತ್ತು 3 ಜನರನ್ನು ಬಂಧಿಸಿದ್ದೇವೆ ಹೇಳಿದ್ದಾರೆ, ಯಾರು ಕಡಿದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ, ಕಡಿದಿದ್ದವರಿಗೆ ಇದನ್ನು ಎಲ್ಲಿಂದ ಕೊಟ್ಟಿದ್ದಾರೆ ಆ ಆರೋಪಿಗಳನ್ನು ಕೂಡ ಬಂಧಿಸತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಅದರ ಜೊತೆಗೆ ಮಾಡಬಹುದಿತ್ತು. ಬಹುಶಃ 3 ಜನರನ್ನು ಬಂಧಿಸಿದಾಗ ಅವರನ್ನು ಬಾಯಬಿಡಿಸುವ ಕೆಲಸ ಪೊಲೀಸ್ ಇಲಾಖೆಗೆ ಅಷ್ಟು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಯಾಕಂದರೆ ಯಾವುದೋ ದೊಡ್ಡ ದೊಡ್ಡ ಕೊಲೆಗಳನ್ನು ಮಾಡಿದವರನ್ನು ಹೋಗಿ ಯಾರ್ಯಾರ ಮನೆಗಳಲ್ಲಿ ರಾತ್ರಿ ಮಾಡದವರ ಅಪರಾಧಿಗಳ ಮನೆಗೆ ಹೋಗಿ ಅವರನ್ನು ಬಂಧಿಸಿ ನೀನು ಮಾಡಿದ್ದೆ ಈ ರೀತಿ ಕೇಳುವವರು ಇವತ್ತು ಸುಮ್ಮನೆ ತಟಸ್ಥ ಕೂತ್ಕೊಳ್ಳೋದಲ್ಲ, ಅವರನ್ನು ಬಂಧಿಸತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿ ಯಾರು ಭಾಗಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ಮುಂದಕ್ಕೆ ಒಂದು ಇಡೀ ಸಮಾಜಕ್ಕೆ ಎಚ್ಚರಿಕೆ ಹೋಗಬೇಕು ಯಾವುದೇ ರೀತಿಯಲ್ಲಿ ಕೂಡ. ಯಾಕಂದರೆ ಇವತ್ತು ಗೋವನ್ನು ಒಂದು ಹಟ್ಟಿಯಿಂದ
ಹೇಳಿದ್ರೆ ಒಂದು ರಕ್ಷಣೆ ಇಲ್ಲ ಅನ್ನೋ ದೃಷ್ಟಿಯಿಂದ ನೋಡಿಕೊಂಡು ಅಲ್ಲಿ ಇಬ್ಬರು ರಕ್ಷಕರು ಇದ್ದರೂ ಕೂಡ ಅಲ್ಲಿ ತಳವಾರನ್ನು ತೋರಿಸಿ ಜಳಪಿಸಿಕೊಂಡು ರಾತ್ರಿಯಲ್ಲಿ ವಾಹನಗಳು ತಿರುಗುತ್ತಾ ಇದ್ದಾರೆ. ಹಾಗಾದರೆ ರಾತ್ರಿಯಲ್ಲಿ ನಾವು ಅಲ್ಲಲ್ಲಿ ಗಸ್ತುಗಳನ್ನು ಹಾಕಿದ್ದೇವೆ ಹೇಳ್ತಾರೆ. ಗಸ್ತುಗಳು ಹೋಗಬೇಕಾದ್ರೆ ಹಾಗಾದ್ರೆ ಇಂಥ ವಾಹನಗಳ ತಪಾಸಣೆ ಇಲಾಖೆಯಿಂದ ನಡೀತಾ ಇಲ್ವೇ? ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶ್ರೀ ಶರಣ್ ಪಂಪುವೆಲ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಶ್ರೀ ಗೋಪಾಲ್ ಕುತ್ತರ್, ಉಳ್ಳಾಲ ಪ್ರಖಂಡ ಕಾರ್ಯದರ್ಶಿ ಶ್ರೀ ರವಿ ಅಸೈಗೋಲಿ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ನಿರಂತರ ಸುದ್ದಿಗೂ ತೂವೊಂದು ಪ್ಲೇ ಉಳ್ಳಾಲದ ಜನಗಣ ಸಂಗಾತಿ ಪೊಸಕುರಲ್ 24x7. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿಕಾಡ್ ತೊಕ್ಕೋಟು ಕಬಡ್ಡಿ ಉಚಿತ ತರಬೇತಿ ಶಿಬಿರ 12 ವರ್ಷದಿಂದ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ 50 ದಿನಗಳ ಉಚಿತ ತರಬೇತಿ. ದಿನಾಂಕ ಏಪ್ರಿಲ್ 8ರಿಂದ ಮೇ 28ರವರೆಗೆ. ಸಮಯ ಪ್ರತಿದಿನ ಸಂಜೆ 4 ಗಂಟೆಯಿಂದ 6:30ರವರೆಗೆ. ಸ್ಥಳ ಕಾಪಿಕಾಡ್ 2ನೇ ಕ್ರಾಸ್ ಮೈದಾನ. ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ವಿದ್ಯಾರ್ಥಿಗಳ ಪೋಷಕರು ಅರ್ಜಿ ಫಾರಂ ತುಂಬಿಸಿ ಏಪ್ರಿಲ್ 8ರ ಒಳಗೆ ತಲುಪಿಸಬೇಕು. ಶಿಬಿರದ ಉದ್ಘಾಟನೆ ಏಪ್ರಿಲ್ 8 ಆದಿತ್ಯವಾರ ಸಂಜೆ 4 ಗಂಟೆಗೆ. ಉದ್ಘಾಟಕರು ಶ್ರೀ ಜಗದೀಶ್ ಕುಂಬ್ಳೆ, ಅಂತಾರಾಷ್ಟ್ರೀಯ ಆಟಗಾರ, ಏಷ್ಯನ್ ಚಿನ್ನದ ಪದಕ ವಿಜೇತ, ಶ್ರೀ ಮೊಯ್ದೀನ್ ಇರಾ, ರಾಷ್ಟ್ರೀಯ ಕಬಡ್ಡಿ ಸಂಘಟಕ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಶ್ರೀ ಗೋಪಿನಾಥ್ ಕಾಪಿಕಾಡ್, ಅಧ್ಯಕ್ಷರು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್, ಮೊಬೈಲ್ 90355 78198. ಅಶ್ವಥ ಉಪನಯನದ ದಶಮ ವಾರ್ಷಿಕೋತ್ಸವ ಪ್ರಯುಕ್ತ ಮೋರ್ಲಾ ಅಶ್ವಥ ಕಟ್ಟೆಯಲ್ಲಿ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಬಾಲಕೃಷ್ಣ ಭಟ್ ನೇತೃತ್ವದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಆಶ್ಲೇಷ ಪೂಜೆ. ದಿನಾಂಕ 8/4/2018 ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ. ರಾತ್ರಿ 8:30ರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲು ಇವರಿಂದ ಶ್ರೀ ದೇವಿ ಲಲಿತೋಪಾಖ್ಯಾನ ಹರಕೆ ಸೇವೆಯ 35ನೇ ವರ್ಷದ ಯಕ್ಷಗಾನ ಬಯಲಾಟ. ರಾತ್ರಿ 8:30ಕ್ಕೆ ಚೌಕಿ ಪೂಜೆ, ನಂತರ ಅನ್ನಸಂತರ್ಪಣೆ ಹಾಗೂ ಹಿರಿಯ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ. ಶ್ರೀಮತಿ ರೇವತಿ ಎಸ್ ಆಳ್ವ ಮತ್ತು ಮಕ್ಕಳು ಮೋರ್ಲಾ, ಶ್ರೀ ಲಕ್ಷ್ಮಿ ಎನ್ ಆಳ್ವ ಮತ್ತು ಮಕ್ಕಳು ಮೋರ್ಲಾ, ಶ್ರೀ ಪ್ರಭಾಕರ್ ಶೆಟ್ಟಿ ಹಾಗೂ ಸಹೋದರರು ಕಿನ್ಯಗುತ್ತು. ಕಾರ್ಯಕ್ರಮಕ್ಕೆ ಶುಭ ಕೋರುವ ಗೀತೇಶ್ ಆಳ್ವ, ಗಿರೀಶ್ ಆಳ್ವ, ಸುಧಾಕರ್ ಆಳ್ವ ಮೋರ್ಲಾ. ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲ ತರಹದ ಲೈಟಿಂಗ್ಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್ಸ್, ಸ್ಟ್ಯಾಂಡರ್ಡ್, ಪ್ಯಾನಸೋನಿಕ್, ಫಿಲಿಪ್ಸ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳಿಗೆ ಐನಾಕ್ಸ್ ಎಲ್ಇಡಿ, ಎಲ್ಇಡಿ ಪ್ಯಾನಲ್ಸ್, ಎಲ್ಇಡಿ ಸ್ಟ್ರಿಪ್, ಎಲ್ಇಡಿ ಬಲ್ಬ್ ಇತ್ಯಾದಿ ಐನಾಕ್ಸ್ ಬ್ರ್ಯಾಂಡ್ನ ಎಲ್ಲ ಉತ್ಪನ್ನಗಳಿಗೆ ಸಿಟಿ ಲೈಟ್ಸ್, ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಸ್ವಿಚ್ ಬೋರ್ಡ್ ಸಂಸ್ಥೆಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0822465823 94802 92654. ಶ್ರೀ ಮಹಾಲಕ್ಷ್ಮಿ ಮಂದಿರ ರಿಜಿಸ್ಟರ್ಡ್ ಶ್ರೀ ಕ್ಷೇತ್ರ ಪಿಲಾರ್ ಪ್ರತಿಷ್ಠಾ ವರ್ಧಂತ್ಯುತ್ಸವ. ದಿನಾಂಕ 12/4/2018 ಗುರುವಾರ. ಬೆಳಿಗ್ಗೆ 7 ಗಂಟೆಗೆ ಗಣಯಾಗ, 10 ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಹೂವಿನ ಪೂಜೆ, 11:30ಕ್ಕೆ ಮಂಗಳಾರತಿ, 12 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಕುಂಕುಮಾರ್ಚನೆ, 12:30ಕ್ಕೆ ಮಹಾಪೂಜೆ, ಅನ್ನಪ್ರಸಾದ ವಿತರಣೆ. ಸಂಜೆ 4ರಿಂದ 7ರ ತನಕ ಭಜನಾ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 6ರಿಂದ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ. 7:30ಕ್ಕೆ ಸಭಾ ಕಾರ್ಯಕ್ರಮ, ಸನ್ಮಾನ ಸಮಾರಂಭ. ರಾತ್ರಿ 10 ಗಂಟೆಗೆ ಲಕುಮಿ ತಂಡದ ಕುಸಲದ ಕಲಾವಿದರು ಅಭಿನಯಿಸುವ ದುಂಬೂರಿ ಪಂತಿಗೆ ತುಳು ನಾಟಕ.
ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಮಹಿಳಾ ಮಂಡಳಿ ಸದಸ್ಯರು, ಶ್ರೀ ಮಹಾಲಕ್ಷ್ಮಿ ಮಂದಿರ ರಿಜಿಸ್ಟರ್ಡ್ ಶ್ರೀ ಕ್ಷೇತ್ರ ಪಿಲಾರ್. ಫ್ಯಾಬ್ರಿಕಾ ಎಕ್ಸ್ಕ್ಲೂಸಿವ್ ಡಿಸೈನಿಂಗ್ ಮೆಟೀರಿಯಲ್ಸ್. ಮಹಿಳೆಯರ ಅಂದವಾದ ವಸ್ತ್ರಗಳಿಗೆ ಇನ್ನಷ್ಟು ಮೆರುಗು ನೀಡುವ ವಿವಿಧ ವಿನ್ಯಾಸದ ನವೀನ ಮಾದರಿಯ ಜಾರ್ಜೆಟ್, ಶಿಫಾನ್, ಕ್ರೇಪ್, ಬ್ರಾಜೋ, ಎಂಬ್ರಾಯ್ಡರಿ, ಫ್ಯಾನ್ಸಿ ಬಟನ್ಸ್, ಲೆಗ್ಗಿನ್ಸ್, ಸ್ಯಾಟಿನ್, ಜಕಾಟೋ, ಕಾಬ್ರೋನೆಟ್, ಫ್ಲವರ್ ನೆಟ್, ಶಾಲ್, ಶೈನಿಂಗ್ ಲೋರೆಟ್, ಕಾಟನ್, ಪ್ಲೇನ್ ಮತ್ತು ಥ್ರೆಡ್ ವರ್ಕ್ ನೆಟ್, ಫ್ಯಾನ್ಸಿ ಬಾರ್ಡರ್ಸ್, ಗ್ಲಾಸ್ ಬೀಡ್ಸ್, ಕಾಟನ್ ಮತ್ತು ನೈಲಾನ್ ಲೇಸ್ಗಳು ಇತ್ಯಾದಿ ಮೆಟೀರಿಯಲ್ಗಳ ಹೊಸ ವಿನ್ಯಾಸ, ಹೊಸ ಸಂಗ್ರಹ. ಯಶಸ್ವಿ 2ನೇ ವರ್ಷದಲ್ಲಿ ಫ್ಯಾಬ್ರಿಕಾ ಎಕ್ಸ್ಕ್ಲೂಸಿವ್ ಡಿಸೈನಿಂಗ್ ಮೆಟೀರಿಯಲ್ಸ್, ನೆಲಮಹಡಿ, ಸ್ಮಾರ್ಟ್ ಪ್ಲಾನೆಟ್, ತೊಕ್ಕೋಟು, ಮಂಗಳೂರು. ಮೊಬೈಲ್ 8415555577, 8904531312. ಸುದ್ದಿಗೊಂಚಲೆಗೆ ಸ್ವಾಗತ. ಕಿನ್ಯ ಸಾಂತ್ಯಗಡದ ಗುತ್ತು ಶ್ರೀ ಮಲರಾಯ ಬೊಕ್ಕ ಪರಿವಾರ ದೈವಲದ ಪ್ರತಿಷ್ಠ ಕಲಶಾಭಿಷೇಕದ ಸಂದರ್ಭದ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಮೇಳದ ಪ್ರಧಾನ ಭಾಗವತರು ಪಟ್ಲ ಶ್ರೀ ಸತೀಶ್ ಶೆಟ್ರ್ ನಿರ್ದೇಶನಡಿ ಪುಗರ್ತದ ಭಾಗವತರಿಂದ ಗಾನ ವೈಭವ ಕಾರ್ಯಕ್ರಮ ಸೋಮವಾರ ಮಧ್ಯಾಹ್ನ ಪ್ರದರ್ಶನ ಆಂಡ್. ತಾಳಕ್ಕೆ ಸರಿಯಾಗಿಯೇ ಕುಣಿಬೇಕು. ಬೆಡ್ತಿಗೆ ಮುಕ್ತಾಯ ಎಲ್ಲ ಇಲ್ವೇನು, ಮುಕ್ತಾಯಕ್ಕಾಗುವ ನಿಲ್ಲಿಸಬೇಕು. ಹಾಗಾದ್ರೆ ಈಗ ನಾನು ಕುಣಿದದ್ದು ಹೆಚ್ಚಾಯ್ತು. ಹೌದು, ಹಾಗಾದ್ರೆ ನಾಳೆ ಸ್ವಲ್ಪ ಕಡಿಮೆ ಆಯ್ತು. ಅದನ್ನು ಕೊಡು ಮೊದಲು. ನಿಮಗೆ ಜನ ಬದಲಾಗುದೇ. ನೀವು ಜೋರು ಮಾಡ್ಬೇಕು ಅಂತ ಇಲ್ಲ, ನಿಮ್ಮ ಹತ್ರ ಒಂದಿರುವುದಲ್ಲ, ಅವ್ರ ಹತ್ರ 2 ಉಂಟು. ನಿಮ್ಮ ಇದಕ್ಕಿಂತ ಹೆಚ್ಚು ಅವ್ರ ಹತ್ರ ಅಲ್ವಾ? ವಿಜಯ ಇರ್ಲಿ, ಇನ್ನು ಸರಿ ಮಾಡೋಣ. ಇದು ಇವತ್ತು ಯಾವ ಸ್ಥಳಕ್ಕೆ ಹೋಗೋಣ? ಎಲ್ಲಿಗೆ ಹೋಗ? ನಿನ್ನೆ ಹೋದ ಕಡೆ ಬೇಡ, ಇವತ್ತೊಂದು ಹೊಸ ಜಾಗ ನೋಡಿದ್ದೇನೆ. ಅಸಲು ಹೋದ ಕಡೆಗೆ ಹೋಗುದು ಸರಿ ಆಗುದು ಅಲ್ವಾ? ಓ, ಅಲ್ಲಿ ನೋಡಂತೆ ಎತ್ತರವಾಗಿ ಬೆಳೆದಂತ ಗಿರಿ. ಗಿಳಿ? ಹೌದು, ದೊಡ್ಡ ಗಿಳಿ ಅಲ್ವೇನು? ಗಿರಿ. ಗಿಳಿ ಗಿಳಿ ರಕಾರ, ಲಕಾರ ಅಲ್ಲ. ನನಗೆ ಬರುವುದಿಲ್ಲ ಗಿಳಿ. ಆಯ್ತು. ಆ ಗಿರಿಯ ಕೆಳಗೆ ನೋಡಂತೆ ಹಚ್ಚ ಹಸಿರಾಗಿ ಬೆಳೆದ್ರಿಂದ ಹುಲ್ಲುಗಳ ರಾಶಿ. ನಮ್ಮ ಗೋವುಗಳಿಗೆ ಎಷ್ಟು ಮೇವು ಬೇಕು ಹೊಟ್ಟೆ ತುಂಬಾ ತಿನ್ನಬಹುದು. ಅದೌದು ಅಲ್ವಾ ಕೃಷ್ಣಯ್ಯ? ನಾವು ಇವತ್ತು ಹೀಗೆ ಮಾಡುವ, ಅಲ್ಲಿಗೆ ಗೋಗಳನ್ನೆಲ್ಲ ಮೇಯಿಸಿಕೊಂಡು ಹೋಗುವ. ನಾವು ತಂದ ಮೊಸಳೆಕ್ಕೆ ಗೋಗಳಿಗೆ ಕೊಡುವ. ನಾವು ಇಲ್ಲಿ ಇವತ್ತು ಸ್ವಲ್ಪ ಹುಲ್ಲು. ಹಾಗಾಗಿದೆ. ಏನಾಯ್ತು ಈಗ? ಹೋಗಿದೆ ಅಂತ ಮತ್ತೆ ನನ್ನದೆಲ್ಲ ಹಾಗಾಗುತ್ತದೆ ನಿನಗೆ. ಹೌದೇನೆ? ಮೊಸರು. ಅಯ್ಯೋ ನಿನ್ನದು ಮುಸುಡ? ಮುಸುಡಲ್ಲ, ಮೊಸರು. ಎಮ್ಮೆ ಮುಸುಡ ಅಥವಾ ದನದ ಮುಸುಡ? ಇದು ಬರೇ ಮೊಸರು. ಬರೇ ಮೊಸರು ಯಾವ್ದಾ ಇಲ್ಲಿ? ಹಾಗಾದ್ರೆ ಯಾಕೆ ಬರುವುದಿಲ್ಲ? ಗೊತ್ತಾಯ್ತು. ನಾವು ಮಾರಾಟ ಮಾಡುವ ದರ ಇವರಿಗೆ ಹೆಚ್ಚಾಗಿದೆ ಕಾಣುತ್ತದೆ. ಯಾರಲ್ಲೂ ಹಣ ಇಲ್ವಾ ಅಂತ? ಈಗ ಹಣ ಉಂಟು, ಬಾರದಿದ್ರೆ ನಾವು ಕಡಿಮೆ ಕ್ರಯಕ್ಕೆ ಕೊಟ್ಟು ಹೋಗ್ತೇವೆ ಅಂತ ಅವರ ಭಾವನೆ. ಹಾಗೆ ಹಾಗೆ ಅದು ಕೆಲವರು ಬರುವುದು ಬರೀ ಚೊರೆ ಗಿರಾಕಿ.
ನಿನ್ನ ಬಳಿಗೆ ಬರುವವರು ಅಂತವರೇ ಬರುದು. ಆದ್ರೆ ಹಾಗಲ್ಲ, ಒಳ್ಳೆ ಗಿರಾಕಿಗಳು ಬರ್ತಾರೆ. ಈಗ ಹಣ ಚಲಾವಣೆ ಸ್ವಲ್ಪ ಆಗುದು ಕಡಿಮೆ. ಈಗ ಗಿರಾಕಿಗಳಿಂದ ನಿನ್ನ ಚೊರೆ ಹೆಚ್ಚಾಯ್ತಾ? ಯಾಕೆ ಮತ್ತೆ ಬರ್ತಾರಂತಲ್ಲ ಬಿಟ್ಟದ್ ಯಾಕೆ? ಯಾವುದು ಗಿರಾಕಿಗಳನ್ನ? ಅಯ್ಯೋ ದೇವ್ರೇ, ನೋಡಿದ್ಯಾ ನಾವೊಂದು ಹಾಲು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ಹೇಳಿ. ನಾವು ಹಾಳು ಮಾಡಿದ್ದು ಯಾರು ಮಾಡಿ ಹಾಳು ಮಾಡಿ ಅದು ಹಾಗಲ್ಲ. ಹಾಲು ಮಾರಾಟ ಮಾಡಿ ನೋಡುವ ದಿನ ಆನಂದದಿ ಕಾಣುತ್ತವನು ಮಂದಗಾಮಿನಿಯರ ಒಂದಡ್ಡ ತಡೆದಾಗ ಮಂದಗಾಮಿನಿಯರ ಬಂದಾಗ ತಡೆದಾಗ ಸುಂಕಗಾರನೆಂದು ತಡೆದ ಸುಂಕಗಾರನೆಂದು ತಡೆದಾಗ ವ್ಯಾಪಾರಕ್ಕೆ ಹೊರಟದಲ್ವೇದೋ? ಓ ಇದೆಲ್ಲ ವ್ಯಾಪಾರದ ನಿಮಗೆ ವ್ಯಾಪಾರದಾಗಿ ಕಾಣಿಸಿದ್ದು ನಮ್ಮಲ್ಲಿರುವಂತಹ ವಸ್ತುಗಳು ವ್ಯಾಪಾರದ್ದು. ನನಗೆ ಆ ಕೆಂಪು ಕೆಂಪು ಬಣ್ಣ ಕಾಣುವಾಗ್ಲೇ ಗೊತ್ತಾಯ್ತು. ಯಾವ್ದು ಕೆಂಪು ಬಣ್ಣ? ನನ್ನನ್ನು ಕಾಣುವಾಗ ವ್ಯಾಪಾರದವರ ಕಾಣ್ತೇನೆ ನಾನು. ನಿನ್ನನ್ನು ಇನ್ನು ಎಲ್ಲಿ ವ್ಯಾಪಾರ ಮಾಡುದು ಇದನ್ನೆಲ್ಲ ಮಾತಾಡುವಾಗ ಮುಂದೆ ಹಿಂದೆ ನೋಡಿ ಮಾತಾಡ್ಬೇಕು. ನಿಮ್ಮಲ್ಲಿರುವಂತಹ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕೆ ಹೊರಟಿದ್ದೀರಾ? ಇಲ್ಲಿ. ಸುಂಕವ ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡ ಸ್ವಲ್ಪ ಮನಸ್ಸುಂಟು. ಅಜ್ಜಮ್ಮ ಅಜ್ಜಮ್ಮ ನಿನ್ನ ನಾಲಿಗೆಗೆ ದನ ಮೆಟ್ಟಿ. ಮತ್ತೆ ಹೇಗೆ ನಿಮ್ಮ ಅಜ್ಜಮ್ಮ ಯಾರು? ಕೂದಲೆಲ್ಲ ಬಿಳಿಯಾಗಿದೆ. ಅದು ಹಳೆ ಹುಡುಗಿ ಅಂತ ಹೇಳು. ಅದು ಹಳೆ ಹುಡುಗಿ ಅಂತ ಹೇಳು. ಆಯ್ತು ಹಳೆ ಹುಡುಗಿಯವರೇ. ಮತ್ತೆ ಈಗ ಅವರ ಇದರಿಗೆ ನಾನು ನಿಮಗೆ ವಿಷಯ ಗೊತ್ತಿಲ್ಲ, ಕಚ್ಚಿದ್ರೆ ಮತ್ತೆ 14 ತಗೊಳ್ಬೇಕಾದಿತ್ತು. ಅವಳ ಉಪಸತ್ತದಲ್ಲಿ ಅವ ಹೇಳಿದ್ರೆ ಈ ಅಜ್ಜಿ ಈಗಲೇ ಕಚ್ಚಲಿಕ್ಕೆ ಬರ್ತದೆ. ಹಾಗಾದ್ರೆ ಯುವತಿ ಇರುವಾಗ ಏನೆಲ್ಲ ಮಾಡ್ತಿರ್ತಾರೆ ಯಾರಿಗೂ ಗೊತ್ತು. ಸುಕುಮಾರ ಸಣ್ಣ ಗಂಧ ಸಣ್ಣ ಗಂಧ ಸಣ್ಣ ಗಂಧ ನಿನಗ್ಯಾದಗಿ ಹಿರಿತು ವಿಚಾರ ಸಣ್ಣ ಗಂಧ ಸಣ್ಣ ಗಂಧ ಸಣ್ಣ ಗಂಧ ನಿನಗ್ಯಾದೋ ಹಿರಿತು ವಿಚಾರ ಗೋಪಾಲ ಸುಕುಮಾರ ಸಣ್ಣ ಗಂಧ ನಿನಗ್ಯಾದಗಿ ಹಿರಿತು ವಿಚಾರ ತಡೆದರಿ ವಿವರ ನಿಮ್ಮ ಮೋಕೆದ ಬಂದುಲೆ ಇಡೆಗು ಪೊಸ ಕುರಲುದ ಇನಿತ ಸುದ್ದಿಗೊಂಚಲನು ಮುಗಿತೊಂದುಲ್ಲ ನಿರಂತರ ಸುದ್ದಿಗೂ ಒಂದು ಪುಲೆ ಉಲ್ಲಾಲದ ಜನಮನದ ಸಂಗಾತಿ ಪೊಸ ಕುರಲ್ 24x7 ಸೋಲ್ಮೆಲು.